ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ 134ನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ನಗರದ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು। ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು, ದೇಶದಲ್ಲಿ ಕಾಂಗ್ರೆಸ್ಸಿಗೆ ಇತಿಹಾಸವಿದೆ। ಹಲವಾರು ವರ್ಷಗಳಲ್ಲಿ ಆಡಳಿತ ಮಾಡುವ ಮೂಲಕ ಎಲ್ಲ ವರ್ಗಕ್ಕೂ ಸಮಾನತೆಯಲ್ಲಿ ನೋಡಿದೆ। ದೇಶದಲ್ಲಿ ಸ್ವಾತಂತ್ರ್ಯದ ಮೂಲಕ ಭದ್ರ ಬುನಾದಿಯನ್ನ ಹಾಕಿಕೊಟ್ಟು ಸಾಮಾಜಿಕ ನ್ಯಾಯ ಒದಗಿಸಿದ ಕಾಂಗ್ರೆಸ್ ದೇಶಕ್ಕೆ ಅನಿವಾರ್ಯವಾಗಿದೆ ಅಂತ ಹೇಳಿದ್ರು। ಕಾಂಗ್ರೆಸ್ ಅಂತ ಒಂದು ಇತಿಹಾಸ ಇದೆ ದೇಶದಲ್ಲಿ। ಇವತ್ತು ನೋಡಿರ್ಬೋದು ದೇಶದಲ್ಲಿ ಯಾವ ಥರ ವಾತಾವರಣ ನಡೀತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ। ಬರೀ ಕರ್ನಾಟಕ ರಾಜ್ಯದಲ್ಲಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಯಾವ ಥರ ನಡೀತಾ ಇದೆ ಎಲ್ಲ ನಮಗೆಲ್ಲ ಗೊತ್ತಿದೆ। ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ಆದಮೇಲೆ ಭಾಳ ವರ್ಷ ಕಾಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು। ಕಾಂಗ್ರೆಸ್ ಪಕ್ಷ ಅಧಿಕಾರ ಇರುವಾಗ ಎಲ್ಲ ಸಮಾಜದ ವರ್ಗವರೆಗೂ ಜೊತೆ ತಗೊಳ್ಳೋ ಕೆಲಸ ಯಾವ ಪಕ್ಷ ಮಾಡಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಬೇರೆ ಯಾವ ಪಕ್ಷದಿಂದ ಸಾಧ್ಯ ಇಲ್ಲ। ಹಾಗಾಗಿ ನಾವು ಇವತ್ತು ದೇಶ ಉಳಿಬೇಕಾಗಿದೆ। ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಾಗಿ ನಮ್ಮ ದೇಶ ಉಳಿಬೇಕಾದ್ರೆ ಅದು ಯಾವ ಪಕ್ಷದಿಂದಲೂ ಸಾಧ್ಯ ಇಲ್ಲ, ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ। ಇನ್ನು ಮಾಜಿ ಸಚಿವ ರಮಾನಾಥ್ ರೈ ಅವರು ಮಾತನಾಡಿ, ಪ್ರಬಲ ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ನಿಂದ ಕೋಮು ಶಕ್ತಿಗಳನ್ನು ಮಣಿಸಲು ಸಾಧ್ಯವಿದೆ। ಜಾತ್ಯತೀತೆಯ ಮನೋಭಾವದವರು ಮಾತ್ರ ಕಾಂಗ್ರೆಸ್ನಲ್ಲಿದ್ದು ದೇಶದ ಪ್ರಗತಿಗೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರು। ದೇಶದಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ಜನರ ಪರವಾಗಿ ಧ್ವನಿ ಎತ್ತಿದಂಥ ಪಕ್ಷ, ಬ್ರಿಟಿಷರ ದಾಸಿ ಸಂಖ್ಯೆಯಿಂದ ಭಾರತವನ್ನು ಬಿಡುಗಡೆ ಮಾಡಲಿಕ್ಕೆ ಹೋರಾಟ ಮಾಡಿರತಕ್ಕಂಥ ಪಕ್ಷ। ಅನೇಕ ಮಹಾನ್ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿಕೊಂಡಿದ್ದಾರೆ। ಕೆಳಗಡೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದವರು ಯಾರೆಲ್ಲ ಅನ್ನೋದನ್ನು ಅಲ್ಲಿ ಅವರ ಭಾವಚಿತ್ರಗಳು। ಇನ್ನು ಜಿಲ್ಲಾಧ್ಯಕ್ಷ ಹಾಗೂ ಎಂಎಲ್ಸಿ ಹರೀಶ್ ಕುಮಾರ್ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಮಂಗಳೂರಿನಲ್ಲಿ ಗೋಲಿಬಾರ್ ನಡೆದಿದೆ। ಇನ್ನು ಮೃತರ ಕುಟುಂಬಕ್ಕೆ ಪರಿಹಾರ ವಾಪಸ್ ಪಡೆದಿರುವುದು ಖಂಡನೀಯ ಅಂತ ಹೇಳಿದ್ರು। ಗೋಲಿಬಾರ್ನಲ್ಲಿ ನಾವು 2 ವ್ಯಕ್ತಿಗಳನ್ನ ಅವರ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಂಡಿದ್ದೇವೆ। ಬಹುಶಃ ಇದು ಆಗಬಾರದಂತ ಒಂದು ಘಟನೆ। ಸರ್ಕಾರ ಇದರ ಬಗ್ಗೆ ಯಾವುದೇ ಒಂದು ನಿಗಾ ವಹಿಸದೆ ಸರ್ಕಾರವೇ ಪ್ರಾಯೋಜಕತ್ವ ವಹಿಸ್ತಾ ಅನ್ನುವಂಥ ಒಂದು ಅನುಮಾನ ಜನರಲ್ಲಿದೆ। ಬಹುಶಃ ಸರ್ಕಾರದ ಪ್ರಾಯೋಜಕತ್ವದ ಅಡಿ ಈ ಒಂದು ಗೋಲಿಬಾರ್ ನಡೆದಿದೆ। ಜನರ 2 ಅಮೂಲ್ಯವಾದ ಪ್ರಾಣ ಹಾರಿ ಹೋಗಿದೆ। ಅದು ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ। ಈ ವೇಳೆ ಮಾಜಿ ಸಚಿವ ಯುಟಿ ಖಾದರ್, ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಮಾಜಿ ಶಾಸಕ ಜಿಆರ್ ಲೋಪೋ ಸೇರಿದಂತೆ ಮತ್ತಿತರರು ಹಾಜರಿದ್ದರು।